ಅಕ್ಷತಾ ಪೂಜಾರಿ ಮೇಲೆ ಪೊಲೀಸರು ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಿ ಹಾಗೂ ಸುಳ್ಳು ಎಫ್ಐಆರ್ ದಾಖಲಿಸಿದ ಪೊಲೀಸ್ ಅಧಿಕಾರಿಗಳನ್ನು ವಜಾಗೊಳಿಸಬೇಕೆಂದು ಆಗ್ರಹಿಸಿ ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆಯ ನೇತೃತ್ವದಲ್ಲಿ ಬಿಲ್ಲವ ಸಮಾಜದವರು ಬ್ರಹ್ಮಾವರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಬಿಲ್ಲವ ಸಮಾಜದವರು ಅಕ್ಷತಾ ಪೂಜಾರಿ ಅವರಿಗೆ ಪೊಲೀಸರು ದೌರ್ಜನ್ಯ ಎಸಗಿದ್ದಾರೆ. ಅಲ್ಲದೆ ಆಕೆ ಹಾಗೂ ಆಕೆಯ ತಾಯಿಯ ವಿರುದ್ಧ ಸುಳ್ಳು ಕೇಸ್ ದಾಖಲಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಂಧಾನದ ಎಲ್ಲಾ ಯತ್ನಗಳು ವಿಫಲವಾದ ಬಳಿಕ ಅಕ್ಷತಾ ನೀಡಿರುವ ದೂರಿನ ಆಧಾರದಲ್ಲಿ ಇವರ ವಿರುದ್ಧ ಎಫ್ಐಆರ್ ಮಾಡಲು ಪೊಲೀಸರು ಸಮ್ಮತಿಸಿದರು. ಕೊನೆಗೆ ಬ್ರಹ್ಮಾವರ ಠಾಣೆಗೆ ಆಗಮಿಸಿದ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಐವರ ಮೇಲೆ ಕೇಸು ದಾಖಲಿಸಿದ ನಂತರ ಪ್ರತಿಭಟನೆ ಹಿಂದಕ್ಕೆ ಪಡೆಯಲಾಯಿತು. ಫೋನ್ ಮಾಡಿದೆ ನೋಡಿ ಸರ್, ನೀವು ಹೇಳಿಕೆ ಕೊಟ್ಟಿದ್ದಾರೆ. ಅಕ್ಷತಾ ಪೂಜಾರಿ ಅಬಲೆ ಅಲ್ಲ, ಅಕ್ಷತಾ ಪೂಜಾರಿಗೆ न्याय पड़ी। तभी उनकी कंप्लेंट नोट नहीं होती है आपके यहाँ पे पुलिस स्टेशन में, ऐसा क्यों? उनको वेट कराया जाता है घंटों कि एसआई नहीं आए। एसआई आने के बाद एसआई बोलते हैं कि आपकी कंप्लेंट हम कल दें। ಆ ಹುಡುಗಿಯನ್ನು ಎಳೆಯುವಾಗ ಅವಳ ಕೈ ಇವತ್ತು ಇದು ನೋವಾಗಿ ಅವಳ ಆಸ್ಪತ್ರೆಯಲ್ಲಿದ್ದಾಳೆ. ನಾನು ಇಷ್ಟೇ ಕೇಳೋದು ಸರ್, ಇವರಿಗೆ ಅಲ್ಲಿ ಅವಳು ಹುಡುಕ್ಬೇಕಂತಿದ್ರೆ ರೌಂಡ್ ಅಪ್ ಮಾಡಿ ಬೆಳಿಗ್ಗೆ ತನಕ ಕಾಯಬಹುದಿತ್ತಲ್ವಾ ಸರ್? ಒಂದು ಹೆಣ್ಣು ಮಗಳ ಮನೆಗೆ ಹೋಗ್ಬೇಕಾದ್ರೆ ಒಂದು ಲೇಡಿ ಪೊಲೀಸ್ ಅನ್ನು ಕರ್ಕೊಂಡು ಹೋಗ್ಬೇಕಂತ ಸೌಜನ್ಯಕ್ಕೂ ಇವರಿಗೆ ಗೊತ್ತಿಲ್ವಾ ಸರ್? ಪೊಲೀಸ್ ಅಧೀಕ್ಷಕರು ಕೂಡ ಕ್ರಮ ತೆಗೆದುಕೊಳ್ತಿಲ್ಲ. ನಾವು ಕೂಡ ಅವರಿಗೆ ರಕ್ಷಣೆ ಕೊಡ್ಲಿಕ್ಕೆ ಬರುದು ಬೇಡ, ನಾವು ನಿಮ್ಗೂ ಕೂಡ ಮನವಿ ಕೊಡುದಿಲ್ಲ. ನಮ್ಗೆ ಇವತ್ತು ಎಫ್ಐಆರ್ ಆಗ್ಬೇಕು. ನಾವು ಹಾಸ್ಪಿಟಲ್ ಅಲ್ಲಿ ಇರುವಾಗ ನಮ್ಮೊಂದು ಸೈಡ್ ಅಲ್ಲಿ ನನ್ನನ್ನು ಕರೆದು ಹೇಳ್ತಾರೆ, ಇಲ್ಲಿ ಪೊಲೀಸ್ ಅವರ ಹೆಸರು ಇದೆಯಲ್ಲ, ಇದನ್ನು ತೆಗೆಸಬಹುದಾ ಅಂತ ಸರ್. ಇದು ಸಿಸ್ಟಮ್ ಏನ್ ಹೇಳಿದೆ, ನಾನು ಯಾಕೆ ಬರ್ಬೇಕು ಸರ್? ಈ ಸಿಸ್ಟಮ್ಗೆ ಯಾಕೆ ಹೇಳಿದೆ? ಈ ಸಿಸ್ಟಮ್ ನನಗೆ ಬೇಡ, ಈ ಸಿಸ್ಟಮ್ ನನಗೆ ಬೇಕಾ, ನಿನಗೆ ಬೇಡ. ಈ ಸಿಸ್ಟಮ್ ಇಲ್ಲ ಅಂತ ಹೇಳ್ತಾ ಇಲ್ಲ ಯಾರು. ಸರ್ಕಾರ ಮಾಡಿರೋದು ನಾವೇ ಎಲ್ಲರೂ ಕೂಡಿ ಮಾಡಿರೋದು. ಈ ಸಿಸ್ಟಮ್ ಇಲ್ಲ. ನಾವು ಮಧ್ಯಾಹ್ನ 3 ಗಂಟೆಯಿಂದ ಈವರೆಗೂ ಕೂಡ ನಾವು ಪ್ರತಿಭಟನೆ ಮಾಡಿ ಭಾಳಷ್ಟು ನಮ್ಮಲ್ಲಿ ಬಂದಂಥ ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು, ಇವತ್ತು ಜಾತಿ ಪಕ್ಷ ಭೇದ ಎಲ್ಲ ಮರೆತು ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ. ಯಾಕಂತ ಹೇಳಿದರೆ ಒಂದು ಹೆಣ್ಣು ಮಗಳಿಗೆ ಒಂದು ಅನ್ಯಾಯ ಆಗಿದೆ, ಅವಳಿಗೊಂದು ನ್ಯಾಯ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಇವತ್ತು ಜಿಲ್ಲೆಯ ಎಲ್ಲ ಕಡೆಯ ಸಂಘ ಸಂಸ್ಥೆಯವರು ಬಂದು ಹೋರಾಟವನ್ನು ಮಾಡಿದಂಥದ್ದು. ಭಾಳಷ್ಟು ನಾವು ಹೋರಾಟ ಮಾಡಿದ್ದೇವೆ. ಆದರೆ ಇವತ್ತು ಉಡುಪಿ ಜಿಲ್ಲೆಯ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಯವರು ಕೊನೆಗೆ ನಮ್ಮ ಒಂದು ಹೋರಾಟದ ಅವರಿಗೆ ವಿಚಾರ ಗೊತ್ತಾಗಿ ಮತ್ತು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟು ಅಕ್ಷತಾ ಪೂಜಾರಿ ಏನೊಂದು ಹೇಳಿಕೆ ಕೊಟ್ಟಿದ್ದಾರೆ, ಅದು ಈಗ ಅವರಿಗೆ ಕನ್ವಿನ್ಸ್ ಆಗಿದೆ. ಆ ನಂತರ ಅಕ್ಷತಾ ಪೂಜಾರಿ ಅವರು ಆಸ್ಪತ್ರೆಯಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದರ ಪ್ರಕಾರ ಆ ಘಟನೆ ದಿವಸ ಯಾರು 5 ಮಂದಿ ಹೋಗಿದ್ದಾರೆ ಅವರ ಮೇಲೆ ಈಗಾಗಲೇ ಪ್ರಥಮ ವರ್ತಮಾನ ವರದಿ ದಾಖಲಾಗಿದೆ. ಈಗಾಗಲೇ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಯವರು ನಮಗೆ ಹೇಳಿದರು. ಹಾಗೆ ಈಗ ಕೂಡ ಎಫ್ಐಆರ್ ಕಾಪಿಯನ್ನು ಕೂಡ ಕೊಡ್ತೇನೆ ಅಂತ ಹೇಳಿದ್ದಾರೆ. ಯಾಕೆಂತ ಹೇಳಿದರೆ ನಾವು ಇವತ್ತು ಒಂದು ಪೊಲೀಸ್ ವಿರುದ್ಧ ಹೋರಾಟ ಮಾಡಿರ್ಬೋದು, ಆದರೆ ಎಲ್ಲ ಪೊಲೀಸರು ಕೂಡ ಒಳ್ಳೆಯದಿಲ್ಲ ಅಂತ ಹೇಳಿ ಅಲ್ಲ. ಕೆಲವರು ಒಳ್ಳೆಯ ನಿಷ್ಠಾವಂತ ಅಧಿಕಾರಿಗಳು ಇದ್ದಾರೆ. ಆದರೆ ಯಾರೋ ಒಂದು ತಪ್ಪು ಮಾಡಿದ ಇದಕ್ಕಾಗಿ ಯಾರೋ ಒಂದು ಮೇಲಧಿಕಾರಿಯನ್ನು ಬಲಿಪಶು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇವತ್ತು ಅಲ್ಲಿ ಹೋದಂಥದ್ದು ಏನಿದೆ ಕೂಡ ಅದು ಅಕ್ರಮ, ಅದು ಖಂಡಿತವಾಗಲೂ ನಾವು ಹೇಳ್ತೇವೆ. ಆದ್ದರಿಂದ ಯಾವುದೇ ಮುಂದಿನ ದಿವಸದಲ್ಲಿ ಪೊಲೀಸರು ಕೂಡ ಯಾವುದೇ ಒಂದು ಕರ್ತವ್ಯವನ್ನು ನಿರ್ವಹಿಸುವಾಗ ಕಾನೂನು ರೀತಿಯಲ್ಲಿ ನಿರ್ವಹಿಸಬೇಕು. ಬಡ ಹೆಣ್ಮಗಳು, ಶಾಲೆ ಕಲಿಯುವಂಥ ವಿದ್ಯಾರ್ಥಿನಿ,
ಆದ್ದರಿಂದ ಅವಳಿಗೆ ಎಲ್ಲ ಸಮಸ್ತ ಉಡುಪಿಯ ಬಂಧುಗಳು ಇವತ್ತು ನಮ್ಮ ಜೊತೆ ಸೇರಿದರು. ಜಾತಿ ನೀತಿ ನೋಡಲಿಲ್ಲ, ರಾಜಕೀಯ ನೋಡಲಿಲ್ಲ, ಎಲ್ಲರೂ ಒಟ್ಟಾಗಿ ಸೇರಿ ಅವಳಿಗೊಂದು ನ್ಯಾಯ ಕೊಡಬೇಕು ಅಂತ 4 ಗಂಟೆಗಳ ಅವಿರತ ಶ್ರಮದಲ್ಲಿ ಈಗ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರು ಎಲ್ಲ ಮನಗಂಡು ನಮಗೆ ನ್ಯಾಯವನ್ನು ಕೊಟ್ಟಿದ್ದಾರೆ ಅಂತ ನಾನು ಬಹಳ ಸಂತೋಷದಿಂದ ಹೇಳ್ತೇನೆ. ಒಂದು ಹೆಣ್ಣು ತೇಜೋವಧೆ ಮಾಡುವುದು ಸುಲಭ, ಬಡ ಹೆಣ್ಣು ತಾಯಿ ಮನೆಯಲ್ಲಿ ಯಾರ್ಯಾರ ಮನೆಯಲ್ಲಿ ಕೆಲಸ ಮಾಡಿ ಅವಳನ್ನು ಇಷ್ಟು ಕಲಿಸಿದ್ದಾರೆ. ಇವತ್ತಿಗೆ ಅವಳ ಭವಿಷ್ಯ ಹಾಳಾದರೆ ಮುಂದೆ ಏನು ಎನ್ನುವ ಒಂದು ಪ್ರಶ್ನೆ ನಮ್ಮ ಮುಂದೆ ಬಂದಿದೆ. ಒಂದು ತಾಯಿಯಾಗಿ ನಾನು ಅವಳಿಗೆ ಇವತ್ತು ನಾನು ಸಹಾಯ ಮಾಡ್ಕೊಂಡು ಬಂದೆ. ಇವತ್ತು ಎಲ್ಲ ಸಮಸ್ತ ಬಂದಂತಹ ಎಲ್ಲ ಬಂಧುಗಳಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ.